ಮಂಗಳೂರು ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ಎಂಕಾಂ ಎಂಬಿಎ ವಿಭಾಗಗಳು ಮತ್ತು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಬೆಂಗಳೂರು ಜಂಟಿಯಾಗಿ ವಾಣಿಜ್ಯ ಮತ್ತು ವ್ಯವಹಾರ ಆಡಳಿತ ಶಿಕ್ಷಣದಲ್ಲಿ ರೂಪಾಂತರದ ಸವಾಲುಗಳು ಎನ್ನುವ ವಿಚಾರದ ಕುರಿತು ಅಂತಾರಾಷ್ಟ್ರೀಯ ಈ ಸಂಕಿರಣ ನಡೆಯಲಿದೆ ಎಂದು ಪ್ರಾಂಶುಪಾಲರು ಮತ್ತು ವಿಚಾರ ಸಂಕಿರಣದ ಸಂಚಾಲಕಿ ಡಾಕ್ಟರ್ ಸುಭಾಷಿಣಿ ಶ್ರೀಮತ್ಸ ಹೇಳಿದರು। ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 23 ಮತ್ತು 24ರಂದು ವಿಚಾರ ಸಂಕಿರಣ ನಡೆಯಲಿದ್ದು, ದೇಶ ವಿದೇಶದ ಸುಮಾರು 800 ಪ್ರತಿನಿಧಿಗಳು ಈಗಾಗಲೇ ನೋಂದಾಯಿತರಾಗಿದ್ದು, ಸಂಶೋಧನಾ ಪ್ರಬಂಧಗಳು ಸಲ್ಲಿಕೆಯಾಗಿದ್ದು, ಈ ವಿಚಾರ ಸಂಕಿರಣವು ಮಂಗಳೂರು ವಿಶ್ವವಿದ್ಯಾನಿಲಯದ ವೆಬ್ಎಕ್ಸ್ ಮೀಟ್ನಲ್ಲಿ ನಡೆಯಲಿದ್ದು, ವಿಶ್ವವಿದ್ಯಾನಿಲಯದ ಸಂಧ್ಯಾ ಕಾಲೇಜಿನ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವಾಗಲಿದೆ ಎಂದು ಹೇಳಿದರು। ನಮ್ಮ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ನಾಡಿದ್ದು 23 ಹಾಗೂ 24 ನಾಳೆ ಹಾಗೂ ನಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಈ ವಿಚಾರ ಸಂಕಿರಣ ಈ ನಮ್ಮ ಕೋವಿಡ್ ಕಾರಣದಿಂದಾಗಿ ನಮಗೆ ಭೌತಿಕ ಮಟ್ಟದಲ್ಲಿ ಈ ಅಂತಾರಾಷ್ಟ್ರೀಯ ಸಂಕಿರಣವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ। ಆ ರೀತಿಯಲ್ಲಿ ಈ ವಿಚಾರ ಸಂಕಿರಣವನ್ನು ನಡೆಸಲಿಕ್ಕೆ ನಮ್ಮ ಕಾಲೇಜು ಯೋಜಿಸಿದೆ। ಜೊತೆಗೆ ಈ ಕಾಲೇಜು ನಡೆಸುವಂತಹ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ನಮ್ಮ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜು। ಈ ದೃಷ್ಟಿಯಿಂದ ಈ ವಿಚಾರ ಸಂಕಿರಣವನ್ನು ನಮ್ಮ ರಾಜ್ಯದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ಹಾಗೂ ಉನ್ನತ ಶಿಕ್ಷಣದ ಮಂತ್ರಿಯಾಗಿರುವಂತಹ ಘನಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ। ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸೌತ್ ಆಫ್ರಿಕಾದ ನಿಯೋನಿ ಅನ್ನುವರು ಕೀನೋಟ್ ಅಡ್ರೆಸ್ ಕೊಡ್ತಾರೆ। ನಮ್ಮ ವಿಶ್ವವಿದ್ಯಾನಿಲಯದ ಘನಮಾನ್ಯ ಕುಲಪತಿಯವರಾದಂತಹ ಡಾಕ್ಟರ್ PS ಎಡಪಡಿಕಾಯ ಇವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಮತ್ತು ಇದರಲ್ಲಿ 7-8 ಮಟ್ಟದ ಸೆಷನ್ಸ್ಗಳು ನಡೆಯಲಿಕ್ಕಿದೆ। ಸುದ್ದಿಗೋಷ್ಠಿಯಲ್ಲಿ ವಿಚಾರ ಸಂಕಿರಣದ ಸಹ ಸಂಚಾಲಕರಾದ ಡಾಕ್ಟರ್ ಜಗದೀಶ್ ಬಿ, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್, ವಿಚಾರ ಸಂಕಿರಣದ ಸಂಯೋಜಕಿ ಕಾವ್ಯ ಪಿ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು।